ಶಾಸ್ತ್ರವು ಶ್ರೀ ಭೂತನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರ ಶ್ರೀ ವಿಜಯನಾಥ ವಿಠಲ್ ಶೆಟ್ಟಿ ಹಾಗೂ ನಮ್ಮ ಟಿವಿ ಪ್ರಸ್ತುತಪಡಿಸುವ ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪಲ್ಲೆ. ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಮಧುರ ಹಾಡುಗಳನ್ನು ಹಾಡಲು ಬರ್ತಾ ಇದ್ದಾರೆ ಮೈಸೂರಿನಿಂದ ಸುಶೋಭಿತ, ಮಂಗಳೂರಿನಿಂದ ಕೀರ್ತನ್ ಹೊಳ್ಳ, ಕಟೀಲಿನಿಂದ ಸತ್ಯಪ್ರಜ್ಞಾ, ಮಂಗಳೂರುವಿನಿಂದ ಪ್ರಮೋದ್. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬಿದೆ ನಿನ್ನಯೇ ತುಂಬು ಪ್ರೀತಿಯನು. ಕಣ್ಣ ಹಾಡಂತೆ ಕಾಯುವೆನು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಗಗನದ ಸೂರ್ಯ ಮನೆ ಮೇಲೆ, ನೀ ನನ್ನ ಸೂರ್ಯ ಹಣೆ ಮೇಲೆ. ಚಿಲಿಪಿಲಿ ಹಾಡು ಎಲೆ ಮೇಲೆ, ನಿನ್ನ ಪ್ರೀತಿ ಹಾಡು ಎದೆ ಮೇಲೆ. ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ, ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ. ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು ನಿನ್ನ ಸಹಚಾರದೇ ಚೈತ್ರ. ಅಲ್ಲಿ ನನಗಿಂಚರ ಮರ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಸುಶೋಭಿತಾ ಅವರೇ, ಮೈಸೂರಿಂದ ಟ್ರಾವೆಲ್ ಮಾಡಿಕೊಂಡು ಬಂದು ಸುಸ್ತಾಗಿದ್ದೀರಾ? ಆರಾಮಾಗಿದ್ದೀರಾ ತಾನೆ? ಎಲ್ಲ ಸರಿಯಾಗಿದೆ ತಾನೆ? ಕಂಫರ್ಟೇಬಲ್ ಆಗಿದ್ದೀರಾ ತಾನೆ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಥ್ರೂ ಔಟ್ ದ ಸಾಂಗ್ ಏನೋ ನಿಮ್ಗೆ ಕಂಫರ್ಟೇಬಲ್ ಆಗಲಿಲ್ವೇನೋ ಅನ್ನೋ ಫೀಲ್ ನಮಗ್ಲಿಗೆ ಬರ್ತಾ ಇತ್ತು ಇಲ್ಲಿ ಕೂತವ್ರಿಗೆ. ಸೊ ವಿ ಥಾಟ್ ಯು ಆರ್ ನಾಟ್ ಕಂಫರ್ಟೇಬಲ್ ವಿತ್ ದ ಪಿಚ್ ಆರ್ ದ ಟ್ರ್ಯಾಕ್ ಆರ್ ದ ಸೌಂಡಿಂಗ್. ಐ ಡೋಂಟ್ ನೋ ವಾಟ್ ಇಟ್ ಈಸ್. ತುಂಬ ಸ್ಕೇಲ್ ಡೌನ್ ಮಾಡಿದ್ದೀರಾ? ಎಷ್ಟು ಮನೆ? ಒಂದು ಎರಡು ಮನೆ ಕಾಡಿದ್ರೆ ಅನ್ಸುತ್ತೆ. 2.5 ಮನೆ. ಅಂದರೆ ಅದು ಕಂಪನ ಅಲ್ಲಿ ಪ್ರೀತಿ ಅಲ್ಲಿ ಬರ್ಬೇಕಾದ್ರೆ ಎಲ್ಲ ಕೆಳಗಡೆ ಆಗ್ತಾ ಇತ್ತಲ್ಲ, ಹಾಡ್ಬೋದಾಗಿತ್ತು. ನಿಮಗೆ ಸಂಗತಿಗಳೆಲ್ಲ ಅಷ್ಟು ಆರಾಮಾಗಿ ಹಾಡ್ತಾಯಿದ್ರಿ. ಒಂದು ಮನೆ ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರ್ತಾಯಿತ್ತು ಅನಿಸಿದೆ. ತುಂಬ ಲೋ ಮಾಡಿದ್ರಿ. ಬಟ್ ಸೌಂಡ್ ಎಲ್ಲಿಯೂ ನಿಮ್ದು ಪ್ರಾಬ್ಲಮ್ ಅಂತ ಅನಿಸ್ಲಿಲ್ಲ. ಸಂಗತಿಗಳು ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ಹೈ ಹಾಡ್ಬೋದಿತ್ತು ಅಂತ ಅಷ್ಟೇ. ರಿಸ್ಕ್ ಬೇಡ ಅಂತ. ಅದು ಅಲ್ಲ, ಯಾಕಂದರೆ ತುಂಬ ಲೋ ಮಾಡಿದಾಗ ಸಾಂಗ್ನ ಎಕ್ಸ್ಪ್ರೆಷನ್ ಹಾಳಾಗೋಗುತ್ತಲ್ಲ. ಶೋಭಿತಾ ಅವರೇ, ಇದೇ ಮಾತಿಗೆ ನಂಗೆ ರಾಜಗೋಪಾಲ್ ಸರ್ ಇದೇ ಹಿಂದೆ
ಒಂದು ರಿಯಾಲಿಟಿ ಶೋಲಿ ನನಗೆ ಒಂದು ಮಾತು ಹೇಳಿದರು, ರಿಸ್ಕ್ ಬೇಡ ಅಂತ ಹೇಳಿದ್ದಕ್ಕೆ ರಿಸ್ಕ್ ಬೇಡ ತೊಗೊಳ್ಳಿಲ್ಲ ಅಂದರೆ ರಸ್ಕ್ ತಿನ್ನಬೇಕಾಗ್ತದೆ ಆಮೇಲೆ ಮನೇಲಿ ಕೂತು ಅಂತ. ಹಾಗಾಗ್ತದೆ. ಒಂದು ಹಾಡದ್ದು ಪಿಚ್ ಮ್ಯಾಕ್ಸ್ ಆಫ್ ಒಂದು ಮನೆ ಕೆಳಗಡೆ ಇಳಿಸಿ, ಇಲ್ಲಾಂದರೆ ಮ್ಯಾಕ್ಸ್ ಆಫ್ ಒಂದು ಮನೆ ಮೇಲೆ ಇರಿಸಿ, ಅದಕ್ಕಿಂತ ಜಾಸ್ತಿ ಕೆಳಗಡೆ ಹೋಯ್ತು ಅಂದರೆ ಆ ಚಾರ್ಮ್ ಆಫ್ ದ ಸಾಂಗ್ ವಿಲ್ ಬಿ ಮಿಸ್ಸಿಂಗ್. ಒಂದೊಂದ್ಸಲ ಮಕ್ಕಳು ಹಾಡ್ತಾರೆ ರಿಯಾಲಿಟಿ ಶೋ, ಮಕ್ಕಳಿಗೆ ಅವ್ರಿಗೆ ಏನಂದರೆ ದೊಡ್ಡವ್ರ ರೇಂಜ್ ಮಕ್ಕಳಿಗೆ ಹಾಡೋಕ್ಕಾಗಲ್ಲ, ಅವರು ತುಂಬ ಕಲಕ ಮಾಡಿಕೊಡ್ತಾರೆ. ಬಟ್ ಸಿನ್ಸ್ ಎಲ್ಡರ್ಸ್ ಅಂದರೆ ಯು ಕ್ಯಾನ್ ಅಡ್ಜಸ್ಟ್, ಒಂದು ಮನೆ ಆ ಕಡೆ ಈ ಕಡೆ ಮಾಡ್ಕೊಳ್ಬೋದು. ತುಂಬ ಲೋ ಮಾಡಿದ್ರೆ ಸಾಂಗ್ನ ಎಕ್ಸ್ಪ್ರೆಷನ್ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಆಮೇಲೆ ಹೌದು ಸರ್, ಈ ಪರ್ಟಿಕ್ಯುಲರ್ ಸಾಂಗ್ ಲೋ ಕೂಡ ಇದೆ, ಲೋ ನೋಟ್ಸ್ ಕೂಡ ಇದೆ, ಹೈ ನೋಟ್ಸು ಇದೆ. ಬಟ್ ಬೇರೆ ಸಾಂಗ್ ಕಂಪೇರ್ ಮಾಡಿದರೆ ನಾನು ಇಷ್ಟೊಂದು ಲೋ ಮಾಡೇ ಇಲ್ಲ. ಹೌದು. ಈಗ ಏನು ಗೊತ್ತಾ, ಬೇಜಾರಾಗಬೇಡಿ, ಇವರಿಬ್ಬರು ಸರಿಯಾಗಿ ನಿಮ್ಗೆ ಕೊಡ್ತಾ ಇದ್ದಾರೆ. ಬಟ್ ಚೆನ್ನಾಗಿ ಹಾಡಿದ್ರಿ ನೀವು. ಸ್ವಲ್ಪ ಶ್ರುತಿ ಹೋಯ್ತಮ್ಮ, ಅವ್ರು ಹೇಳಿರೋ ಪ್ರಕಾರ ಕರೆಕ್ಟ್ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಓಕೆ ಸರ್, ಆಲ್ ದ ಬೆಸ್ಟ್. जीजा तेरा रंग सा मैं तो जिया तेरे रंग से मैं तो, तू ही था मौला तू ही आन मौला मेरे ले मेरी जान. ನಿಮ್ಮ ವಾಯ್ಸ್ ಟೆಕ್ಸ್ಚರ್ ಆಲ್ಮೋಸ್ಟ್ ಸೂಟ್ಸ್ ಟು ಕೈಲಾಶ್ ಕೆ. ಯಾರ ಹೇಳಿದಾರೇನೋ ನನಗೆ ಗೊತ್ತಿಲ್ಲ. फिर ले तू चाहे नजरे चाहे चुरा ले, तेरा मेरा नाता कोई दूजा लगाना. ಎರಡನೇ ಲೈನಲ್ಲೇ ಗೊತ್ತಾಗ್ಬಿಡ್ತು ನಿನ್ನ ಎಬಿಲಿಟಿ ಏನಂತ. ನಾನು ಮಾರ್ಕ್ಸ್ ಅವಾಗಲೇ ಹಾಕ್ಬಿಟ್ಟೆ. जब से तेरे नैना मेरे नैनों से लागे रे. ವಾಯ್ಸ್ ತುಂಬಾ ಸ್ವೀಟ್ ಆಗಿದೆ. ಇಂಥ ಸಾಂಗ್ಸು ತುಂಬ ಸೂಟ್ ಆಗುತ್ತೆ ನಿಮ್ಮ ವಾಯ್ಸು. सबसे दीवाना हुआ सबसे बेगाना हुआ, रब भी दीवाना लागे रे, रब भी दीवाना लागे रे हो. ಸತ್ಯಪ್ರಜ್ಞಾ ಅಲ್ಲ? ಎಸ್ ಸರ್. ಯಾವ ಆಟ ಆಡ್ತಿದ್ದೀರಿ? ನಾನು ಪರ್ದಾ ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ. ಪರದಾ ಇದರಲ್ಲಿ ಫಸ್ಟ್ ರೌಂಡ್ ಯಾವ್ದು ಹಾಡಿದ್ರಿ ನೀವು? ದಿಲ್ ಮೇರಾ ಮುಫ್ತಕ. ದಿಲ್ ಮೇರಾ. ಓಕೆ. ಸ್ವಲ್ಪ ಪೆಪ್ಪಿ ಟೈಪ್ ಸಾಂಗ್ ಇಷ್ಟನಾ ನಿಮಗೆ? ಹೌದು ಸರ್. ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಹಾಡಿ. ಥ್ಯಾಂಕ್ ಯು ಸರ್. ಓಕೆ. दुनिया में लोगों को तो क्या कभी हो जाता है, आँखों में यारों का दिल को जाता है. दुनिया में लोगों को तो क्या कभी हो जाता है, आँखों में यारों का दिल को जाता है. दो दिल दोनों जवां आँखों का है बयां, दोनों के दरमियां कोई भी होना यहाँ. पर्दा हाँ पर्दा हाँ अपनों से कैसा पर्दा हाँ पर्दा हाँ अपनों से कैसा पर्दा. हर चलसी फितरत में धोखा भी है और चाहत भी, जा जाए तो जाए सोचो क्यों जब मैंने उर्पत की. हर चल में बेदाब अपनी जवानी है, बेगल में बेगल तू
दर्द दिल की कहानी है, उसला दिल से दुआ, दुश्मन ये तेरा बना, आजा रहने यहाँ, जाएगा अब तू कहाँ। पर्दा पर्दा हाँ पर्दा पर्दा हाँ, अपनों से कैसा पर्दा, पर्दा पर्दा हाँ पर्दा पर्दा हाँ, अपनों से कैसा पर्दा। ಸತ್ಯ ಎಸ್ ಸರ್. ಸಾಂಗ್ ಆ್ಯಟಿಟ್ಯೂಡ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಅದಕ್ಕೆ ಏನು ಎನರ್ಜಿ ಬೇಕಾದಿತ್ತು. ಬಟ್ ಪಲ್ಲವಿ ಇಟ್ ವಾಸ್ ಗುಡ್. ಚರಣ ಬರ್ತಾ ಸ್ವಲ್ಪ ಪಿಚ್ಚಿಂಗ್ ಫ್ಲ್ಯಾಟ್ ಕೇಳಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಲ್ಲ ಲ್ಯಾಂಡಿಂಗ್ ನೋಟ್ಸು, ಆಮೇಲೆ ಚರಣ ಥ್ರೋಟ್ ಚರಣ ನಂಗೆ ಸ್ವಲ್ಪ ಪಿಚ್ಚಿಂಗ್ ಕಡಿಮೆ ಕೇಳ್ತು, ಶ್ರುತಿ ಸ್ವಲ್ಪ ಕಡಿಮೆ ಕೇಳ್ತಾ ಇತ್ತು. ಆಮೇಲೆ ಸಾಂಗ್ ಎಕ್ಸ್ಪ್ರೆಷನ್, ವರ್ಬಲ್ ಕ್ವಾಲಿಟಿ, ಎವ್ರಿಥಿಂಗ್ ವಾಸ್ ಫೈನ್. ಸಿಂಗಿಂಗು ಚೆನ್ನಾಗಿತ್ತು. ಇನ್ ಪಲ್ಲವಿ ಓಕೆ, ಚರಣ ಬರ್ತಾ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು. ಸರಿನಾ? ಅದೊಂಚೂರು ಸರಿ ಮಾಡಿಕೊಂಡ್ರೆ ಎವ್ರಿಥಿಂಗ್ ಇಸ್ ಫೈನ್. ಥ್ಯಾಂಕ್ ಯು ಸರ್. ಸತ್ಯ ಎಸ್ ಸರ್. ಪ್ರಜ್ಞೆಯಿಂದ ಹಾಡಿದ್ದೀರಿ ಅಲ್ವಾ? ಹೌದು ಸರ್. ಹೌದು. ನೋಡಿ, ನಿಮ್ಮಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ, ಥ್ಯಾಂಕ್ ಯು. ಗೊತ್ತಲ್ವಾ? ಹೌದು ಸರ್. ಒಳ್ಳೆ ಟ್ಯಾಲೆಂಟ್ ಇದೆ, ಚೆನ್ನಾಗಿ ಹಾಡ್ತೀರಿ. ಈಗ ಈ ಹಾಡಿನಲ್ಲಿ ಸ್ವಲ್ಪ ಶ್ರುತಿ ಹೋಯ್ತು ಅವ್ರು ಹೇಳಿದಾಗೆ, ನನ ನೀ ಸರಿ ಅಂತ ಅಲ್ಲಿ ಒಂದು ಎರಡು ಜಾಗ ಇದೆ ಗೊತ್ತಾ? ಹೌದು ಸರ್. ಆ ವಿಬ್ರಾಟೋಸ್ಗಳೆಲ್ಲ ಬೇಕು ಸ್ವಲ್ಪ, ಆಯಿತಾ? ಎಸ್ ಸರ್. ಲ್ಯಾಂಡಿಂಗ್ ನೋಟ್ಸ್ಗಳು, ಲ್ಯಾಂಡಿಂಗ್ ಅಂದರೆ ಒಂದು ಸ್ವರ ಹಾಡಿದಾಗ ಅದರದ್ದು ಸ್ಟೆಮ್ ಇದೆಯಲ್ಲ, ಸ್ಟೆಮ್ ಬಾಲ ಜುಟ್ಟು, ಅದು ಆ ಜುಟ್ಟಿಗೆ ಒಂದು ಜಾಗ ಉಂಟು, ಎಲ್ಲಿ ಬಿಡಬೇಕು ಆ ಜುಟ್ಟು ಅಂತ, ಬಾಲ ಸ್ಟೆಮ್, ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತೆ. ಅದು ಸ್ವಲ್ಪ ನೀವು ನೋಡಲ್ಲ ಅಷ್ಟು, ನೆಕ್ಸ್ಟ್ ಹಾರು ಬಿಡ್ತೀರಾ, ನೆಕ್ಸ್ಟ್ ಲೈನಿಗೆ ಹಾರು ಬಿಡ್ತೀರಾ, ನೆಕ್ಸ್ಟ್ ವರ್ಡ್ಗೆ ಹಾರು ಬಿಡ್ತೀರಾ. ಡೋಂಟ್ ಡೂ ದ್ಯಾಟ್. ಒಳ್ಳೆ ಸಿಂಗರ್ ಆಗಬೇಕಂತ ಹೇಳಿದ್ರೆ ಆ ನೋಟ್ ಹೆಡ್ಸ್ ಅಂದರೆ ಓಪನಿಂಗು ಪ್ಲಸ್ ಅದ್ರ ಸ್ಟೆಮ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್. ಎಸ್ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಪ್ರಮೋದ್, ಎಸ್ ಸರ್. ಎಸ್, ರೆಡಿ ಆದ್ರೆ ಹಾಡೆಲ್ಲ ರೆಡಿ ಆಯಿತಾ? ಹೌದು ಸರ್. ಎಷ್ಟು ದಿನದಿಂದ ಅಭ್ಯಾಸ ನಡೀತಾ ಇದೆ? ಮಾಡ್ತಾ ಇದ್ದೀನಿ ಯಾವಾಗಲೂ. ಐ ಆಮ್ ಗಿವಿಂಗ್ ಮೈ 1 hour ಫಾರ್ ಸಿಂಗಿಂಗ್ ಎವ್ರಿ ಡೇ. ಹೌದು. ಲಾಸ್ಟ್ ರೌಂಡಲ್ಲಿ ಏನಾದರೂ ಕರೆಕ್ಷನ್ ಇತ್ತಾ? ಸ್ವಲ್ಪ ಇತ್ತು. ಸ್ವಲ್ಪ ಇತ್ತು. ಚೆನ್ನಾಗಿ ಮಾಡಿದ್ರಿ ಅಲ್ವಾ? ಸೊ ಮಾಡಿ, ಚೆನ್ನಾಗಿ ಹಾಡಿ ಈಗ. ಎಸ್ ಶೋರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. जब से तेरे नैना मेरे नैनों से लागे रे, जब से तेरे नैना मेरे नैनों से लागे रे, तब से दीवाना हुआ, सबसे बेगाना हुआ, रब भी दीवाना लागे रे, रब भी दीवाना लगे रे हो। जब से तेरे नैना मेरे नैनों से लगे रे, तब से दीवाना हुआ, सबसे बेगाना हुआ, रब भी दीवाना लगे रे, रब भी दीवाना लागे दे हो। जब से तेरे नैना मेरे नैनों से लागे रे। जब से मिला है तेरा इशारा, तब से जगी है बेचैनियाँ हो। जब से मिला है तेरा इशारा, तब से जगी है बेचैनियाँ। जब से हुई सर
मदहोशियाँ तब से बड़ी है मदहोशियाँ जब से जुड़े यारा तेरे मेरे मन के धागे रे तब से दीवाना हुआ सबसे बेगाना हुआ रब भी दीवाना लागे रे रब भी दीवाना लागे रे ಪ್ರಮೋದ್ ಅವರೇ, ಎಸ್ ಮ್ಯಾಮ್. ನಿಮ್ಮ ವಾಯ್ಸ್ ಇರೋದೇ ಹಿಂಗೇನಾ ಅಥವಾ ನೀವು ಮಾಡ್ಕೊಂಡಿರೋದು ಹಿಂಗ? ನನ್ನ ವಾಯ್ಸಿಗೆ ಹೀಗೆ ಅಕಸ್ಮಾತ್ ನಿಮಗೆ ಏನಾರು ಅಪ್ಪಿ ತಪ್ಪಿ ನಾವು ಅಶ್ವಮೇಧದಂಥ ಸಾಂಗ್ ಏನಾದ್ರು ಕೊಟ್ಟರೆ ಅಥವಾ ಸಂತೋಷಕ್ಕೆ ಅಂತ ಸಾಂಗ್ ಕೊಟ್ಟರೆ ಹಾಡೋ ಕೆಪಾಸಿಟಿ ಇದೆಯಾ? ಯು ಸಿಂಗ್ ಓನ್ಲಿ ಹಿಂದಿ ಅವ್ರ ಕನ್ನಡನೂ ಹಾಡ್ತೀರಾ? ಹಾಡ್ತೀನಿ, ಕನ್ನಡ ಹಾಡ್ತೀನಿ. ಹಾಡ್ತೀರಾ? ಸೊ ಅದು ಹಾಡ್ಬೋದಾ ಅಂಥ ಸಾಂಗ್ಸ್ನ? ಹಾಡ್ಬೋದು, ಬಟ್ ಸಾರಿ ಬಟ್ ಲಿರಿಕ್ಸ್ ಗೊತ್ತಿಲ್ಲ ಈಗ. ಸೊ ಈಗ ಹಾಡ್ತೀನಿ ಹಾಡ್ತೀನಿ. ಸಪೋಸ್ ನೀವು ಸೆಲೆಕ್ಟ್ ಆದರೆ ಯು ಕೇಮ್ ಟು ಫೈನಲ್, ಅಲ್ಲಿ ಬೇರೆ ಬೇರೆ ಜಾನರ್ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್ಸ್ ಬಂದರೆ ಅದಕ್ಕೆ ರೆಡಿ ಆಗಬಹುದಾ? ಬಿಕಾಸ್ ಕಾಂಪಿಟೇಷನ್ ಹೋಗ್ತಾ 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 ದ ರೌಂಡ್ಸ್ ವಿಲ್ ಬಿ ಟೂ ಟಫ್ ಆ್ಯಂಡ್ ನಿಮಗೆ ಗೊತ್ತು, ನೀವೇ ನೋಡ್ತಾ ಇದ್ದೀರಾ ಹೇಗಿದೆ ಅಂತ, ಕಂಟೆಸ್ಟೆಂಟ್ಸ್ ಹೇಗಿದ್ದಾರೆ ನಿಮಗೆ ಗೊತ್ತು. ಸೊ ರೌಂಡ್ಸ್ ವಿಲ್ ಬಿ ಲಿಟಲ್ ಮೋರ್ ಟಫ್. ಸೊ ಇಟ್ ಈಸ್ ವೆಲ್, ನಿಮ್ಮ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆ. ಇಂಥ ಸಾಂಗ್ಸು ತುಂಬ ಸೂಟ್ ಆಗುತ್ತೆ ನಿಮ್ಮ ವಾಯ್ಸು. ಥ್ಯಾಂಕ್ ಯು. ಸ್ವಲ್ಪ ಬೇರೆ ಜಾನರ್ಸ್ನು ಟ್ರೈ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. जीजा तेरा रंग सा मैं तो जिया तेरे रंग से मैं तो तू ही था मौला तू ही आन मौला मेरे ले ले मेरी जान. ನಿಮ್ಮ ವಾಯ್ಸ್ ಟೆಕ್ಸ್ಚರ್ ಆಲ್ಮೋಸ್ಟ್ ಸೂಟ್ಸ್ ಟು ಕೈಲಾಶ್ ಖೇರ್. ಯಾರ ಹೇಳಿದಾರೇನೋ ನನಗೆ ಗೊತ್ತಿಲ್ಲ. फिर ले तू चाहे नजरे चाहे चुरा ले तेरा मेरा नाता कोई दूजा लगाना. ಎರಡನೇ ಲೈನಲ್ಲೇ ಗೊತ್ತಾಗ್ಬಿಡ್ತು ನಿನ್ನ ಎಬಿಲಿಟಿ ಏನಂತ. ನಾನು ಮಾರ್ಕ್ಸ್ ಆವಾಗಲೇ ಹಾಕ್ಬಿಟ್ಟೆ. ಮಿಸ್ಟರ್ ಕೀರ್ತನ್, ಹೇಗಿದ್ದೀರಿ? ಹಾಂ, ಚೆನ್ನಾಗಿದ್ದೇನೆ. ರೆಡಿ ಆಯ್ತಾ ಹಾಡು? ಹಾಂ, ಎಸ್. ಯಾವ ಹಾಡು? ಮೌಲ ಮೇರೆ ಲಿಲಿ ಮೇರಿ ಜಾನ್, ಚಕ್ದೆ ಇಂಡಿಯಿಂದ. ಓಕೆ. ಅಭ್ಯಾಸ ಎಷ್ಟು ದಿನದಿಂದ ನಡೀತಾ ಇದೆ? ಅದು ರೂಢಿ ಆಗಿದೆ, ನನಗೆ ಮಾಡ್ತಾ ಇದ್ದೇನೆ. ರೂಢಿ ಅಭ್ಯಾಸ ಆಗಿದೆ. ಚೆನ್ನಾಗಿ ಹಾಡ್ತೀರಿ. ನಿಮ್ಮ ಟ್ರೈ ಮಾಡ್ತೇನೆ. ಓಕೆ. ಫಸ್ಟ್ ರೌಂಡ್ ಹೇಗಿತ್ತು? ಆಡಿಷನ್ ರೌಂಡ್? ಹೌದು, ಸ್ವಲ್ಪ ಇನ್ನೂ ಮಾಡಬೇಕಿತ್ತು ಒಳ್ಳೆ ಫಸ್ಟ್ ರೌಂಡಲ್ಲಿ. ಫಸ್ಟ್ ರೌಂಡಲ್ಲಿ ಏನಾದರೂ ಜಡ್ಜಸ್ ಕಮೆಂಟ್ಸ್ಗಳು ಬಂದಿತ್ತಾ? ಹೌದು ಹೌದು. ನಿಮ್ಮ ಕೆಲವು ನೆಗೆಟಿವ್ ಕಮೆಂಟ್ಸ್ಗಳು ಇತ್ತಾ? ಇತ್ತು. ಅದೆಲ್ಲ ಸರಿ ಮಾಡಿದಿರಲ್ಲ? ಹಾಂ, ಮಾಡಿ ಪಕ್ಕ ಈಗ. ಎಸ್ ಎಸ್. ಇಲ್ಲಿ ಮಿಸ್ಟೇಕ್ ಆಗಲ್ಲ ಈಗ. ಅದು ಹೇಳಿಕ್ಕಾಗಿಲ್ಲ. ಎಲ್ರಿಗೂ ಖುಷಿ ಪಡಿಸ್ತೀರಲ್ಲ? ಹಾಂ, ಆಯ್ತು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಶುರು ಮಾಡಿ. ಎಸ್. तीजा तेरा रंग तमै तो तीजा तेरा रंग तमै तो जिया तेरे रंग से मैं तो तू ही था मौला तू ही आन मौला मेरे ले ले मेरी जान मौला मेरे ले ले मेरी जान. तीजा तेरा रंग तमै तो तीजा तेरा रंग तमै तो जिया तेरे रंग से मैं तो तू ही था मौला तू ही आन मौला मेरे ले ले मेरी जान मौला मेरे ले ले मेरी जान. तेरे संग केली होली तेरे संग की दिवाली तेरे अंगनों की छाया तेरा संग सा बनाया. फिर ले तू चाहे नजरे चाहे चुरा ले
तेरा मेरा नाता कोई दूजा लगाना जीजा तेरा रंग मैं तो तीजा तेरा रंग मैं तो जिया मेरे रंग से मैं तो तू ही था मौला तू ही यार मौला मेरे ले मेरी जान मौला मेरे ले मेरी जान. Thank you. ಚೆನ್ನಾಗಿತ್ತು. ಐ ರಿಯಲಿ ಎಂಜಾಯ್ಡ್ ಇಟ್. ನೋ ಡೌಟ್ಸ್. ಏನಂತ ಹೇಳಿದ್ರೆ 2ನೇ ಲೈನಲ್ಲಿ ಗೊತ್ತಾಗ್ಬಿಡ್ತು ನಿನ್ನ ಎಬಿಲಿಟಿ ಏನಂತ. ನಾನು ಮಾರ್ಕ್ಸ್ ಅವಾಗಲೇ ಹಾಕ್ಬಿಟ್ಟೆ. ಆಮೇಲೆ ಸಂಗೀತ ಕೇಳ್ತಾ ಇದ್ದೆ ನಾನು. ಐ ಥಿಂಕ್ ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಕೀರ್ತನ್ ಒಳ್ಳೆ ಟ್ಯಾಲೆಂಟ್ ಇದೆ. ಸಂಗೀತ ಪ್ರಯಾಣ ಮಾತ್ರ ಎಲ್ಲಿ ಕೂಡ ಯಾವುದೇ ಕಾರಣಕ್ಕೆ ಏನು ಮಾಡಬೇಡಿ, ನಿಲ್ಲಿಸಬಾರ್ದು. ನಿಲ್ಲಿಸಿದ್ರೆ ತೊಂದರೆ ಆಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಕೀರ್ತನ್ ಎಸ್ ವೆರಿ ಟಚಿ. ಥ್ಯಾಂಕ್ ಯು ಸರ್. ಒಳ್ಳೆ ಮಾಡ್ಯುಲೇಷನ್, ಒಳ್ಳೆ ವಿಬ್ರಾಟೋಸ್ ಲ್ಯಾಂಡಿಂಗ್ ಎಲ್ಲ ಆಸಮ್, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಆ್ಯಂಡ್ ನಿಮ್ಮ ವಾಯ್ಸ್ ಟೆಕ್ಸ್ಚರ್ ಆಲ್ಮೋಸ್ಟ್ ಸೂಟ್ಸ್ ಟು ಕೈಲಾಶ್ ಖೇರ್. ಯಾರ ಹೇಳಿದಾರೇನೋ ನನಗೆ ಗೊತ್ತಿಲ್ಲ, ಬಟ್ ವಾಟ್ ಐ ಫೆಲ್ಟ್ ಇಟ್ ವಾಸ್ ಕ್ಲೋಸ್ ಟು ಕೈಲಾಶ್ ಖೇರ್ ಕೈಂಡ್ ಆಫ್ ವಾಯ್ಸ್. ಸೂಫಿ ನಿಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಥ್ಯಾಂಕ್ ಯು ಎಸ್ ಸೌಂಡಿಂಗ್ ವೆರಿ ಗುಡ್. ಕೀಪ್ ರಾಕಿಂಗ್. ಆಲ್ ದ ಬೆಸ್ಟ್. ಎಸ್ ಥ್ಯಾಂಕ್ ಯು ಸರ್. ಇನ್ನು ನಿನ್ನೆಯ ಹಾಗೂ ಇವತ್ತಿನ ಸಂಚಿಕೆಯಲ್ಲಿ ಮುಂದಿನ ಸುತ್ತಿಗೆ ಆಯ್ಕೆಯಾದವರು ಸಿದ್ದಾಪುರದ ರಾಜತ್ ಬಾಲಚಂದ್ರ ಹೆಗ್ಡೆ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಹೇ ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ಸೇರಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಕೂಡಿಕೊಂಡಿದ್ದಂತೆ ಹೇ ಹೇ ಹೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಹೇ ಚೆಲುವಿನ ಹೂವೆ. ಮಂಗಳೂರಿನ ಪ್ರಮೋದ್. से तेरे नैना मेरे नैनों से लागे रे, तब से दीवाना हुआ, सबसे बेगाना हुआ, रब भी दीवाना लागे रे, रब भी दीवाना लागे रे हो. ಹಳೆಯಂಗಡಿಯ ಕುಮಾರ್. ಆಕಾಶದಿಂದ ಧರೆಗಿಳಿದ ರಂಬೆ, ಆಕಾಶದಿಂದ ಧರೆಗಿಳಿದ ರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚೆಲುವಾದ ಗೊಂಬೆ, ಚಂದನದ ಗೊಂಬೆ. ಮಂಗಳೂರಿನ ಕೀರ್ತನ್. तीजा तेरा रंग मैं तो, तीजा तेरा रंग मैं तो, जिया तेरे रंग से मैं तो, तू ही था मौला तू ही यार मौला मेरे ले मेरी जान, मौला मेरे ले मेरी जान. ಮುಂದಿನ ಸುತ್ತಿನಲ್ಲಿ ಸಂಗೀತ ದಿಗ್ಗಜರುಗಳ ಮುಂದೆ ಇವರ ಪ್ರಯತ್ನ ಯಾವ ರೀತಿ ಇರುತ್ತೆ, ಜೊತೆಗೆ ಕರಾವಳಿಯ ಹೆಮ್ಮೆಯ ಪುತ್ರ, ಸ್ಯಾಂಡಲ್ವುಡ್ಗೆ ಸಂಗೀತದ ಭದ್ರ ಬುನಾದಿ ಹಾಕಿದ ಸಂಗೀತ ಮಾಂತ್ರಿಕ, ಮುಂದಿನ ವಾರದ ತೀರ್ಪುಗಾರರಾಗಿ ಈ ವೇದಿಕೆಯಲ್ಲಿ ನಿಜವಾದ ಸ್ಪರ್ಧೆ ಆರಂಭ. ಅದು ಇನ್ನು
ಅರ್ಹತಾ ಸುತ್ತು ಮತ್ತು ಮೊದಲ ಹಂತದ ಸುತ್ತು ಈ ವಾರಕ್ಕೆ ಕೊನೆಗೊಳ್ಳುತ್ತೆ. ಒಟ್ಟಾಗಿ ಕರಾವಳಿ ಹಾಗೂ ರಾಜ್ಯದ ಇತರ ಭಾಗದಿಂದ ಬಂದ 32 ಗಾನ ಕೋಗಿಲೆಗಳು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಮುಂದಿನ ಸುತ್ತಿನಲ್ಲಿ ಸಂಗೀತ ದಿಗ್ಗಜರುಗಳ ಮುಂದೆ ಇವರ ಪ್ರಯತ್ನ ಯಾವ ರೀತಿ ಇರುತ್ತೆ, ಜೊತೆಗೆ ಕರಾವಳಿಯ ಹೆಮ್ಮೆಯ ಪುತ್ರ, ಸ್ಯಾಂಡಲ್ವುಡ್ಗೆ ಸಂಗೀತದ ಭದ್ರ ಬುನಾದಿ ಹಾಕಿದ ಸಂಗೀತ ಮಾಂತ್ರಿಕ ಮುಂದಿನ ವಾರದ ತೀರ್ಪುಗಾರರಾಗಿ ಈ ವೇದಿಕೆಯಲ್ಲಿ ನಿಜವಾದ ಸ್ಪರ್ಧೆ ಆರಂಭ. ಅದು ಇನ್ನು Hi. Firstly, congratulations. 32 are selected. You're the lucky ones and the talented, of course. Competition is the 32 to Surumaltonula. Actually, what we wanted is we wanted 24 for the first round. Mastana edda pantir. So we just wanted to give them one more opportunity. Net dada problem bannaga eliminate fast avandu punde. Dayavanna first episode elimination start maltonalla. ಸೊ ವೀಕೆಸ್ಟ್ ಪೋಪಿನ ಚಾನ್ಸ್ ಉಂಡು, ಸೀರಿಯಸ್ನೆಸ್ ಆತೆ ಜಾಸ್ತಿ ಉಪ್ಪುಂಡು ಫ್ರಮ್ ದ ಫಸ್ಟ್ ಎಪಿಸೋಡ್. ಸೊ ಯಾನಂಚ ಓದೋನ್ ಪೋಪೆ ಪುದರ್. ಸೊ ಒಂದು ಸಿಲೆಕ್ಟ್ ಆತೀನಿ ಹಾಕಲು ಆ್ಯಂಡ್ ಇನಿ ಒಂಜಿ ಎಪಿಸೋಡ್ ದೆಲ್ ಬಿ 8 singers singing. 8 singers ಒಂಜಿ ಎಲಿಮಿನೇಟ್ ಫಾರ್ ಶ್ಯೂರ್ ರೈಟ್, ಅದೆಲ್ಲ ದೇರ್ ನೋ ಡೌಟ್ಸ್. ಒಂಜಿ ಸೊ ಎವ್ರಿಬಡಿ ಹ್ಯಾಸ್ ಟು ಬಿ ಸೀರಿಯಸ್. ಯಾನ್ ಸಿಲೆಕ್ಟ್ ಆದ ಮನ್ಪೆ. ಸೊ ಐ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಬ್ಯಾಚ್ ಆಫ್ ಸಿಂಗರ್ಸ್. ದಟ್ಸ್ ಕೀರ್ತನ್ ಹೊಲ್ಲ, ಪ್ರಜ್ನಾಡಿಗ, ಕುಮಾರ್, ಚೇತ್ನಾ, ಆಮೇಶ್, ಕರುಣಾಕರ್, ರಜನಿ, ಆರ್ಸಿ ಆ್ಯಂಡ್ ಪ್ರಶಾಂತ್ ಕುಮಾರ್. ಮೊಕ್ಕಲು ಫಸ್ಟ್ ಎಪಿಸೋಡ್ ಪನೊಂದುಲ್ಲೇರು ನೆಟ್ಟು ಒಂಜಿ ಎಲಿಮಿನೇಟ್ ಆಪು. ಅಂಚನೆ ಸೆಕೆಂಡ್ ಎಪಿಸೋಡ್ ಇಟ್ ವಿಲ್ ಬಿ ಸಚಿತ್, ವೈಷ್ಣವಿ, ಶೆಲ್ಟನ್ ಪಿಂಟೋ, ಸವಿತಾ ಬಿ, ರಜತ್ ಹೆಗಡೆ, ವೈಷ್ಣವಿ ಕೆ, ರಜತ್ ನಾಯಕ್ ಅಂಡ್ ಲಹರಿ ಕೋಟ್ಯಾನ್. Third episode it will be Nitin, Mulki, Tanushri, Vivek, Chinmay Bhatt, Samat Shanai, Aira Acharya, Vinush Bharadwaj and Apurva. ನಾಲ್ನೇ ಎಪಿಸೋಡ್ UP ಸುಪ್ರೀತಾ, ಸಂತೋಷ್, ದೀಕ್ಷಾ ಶೆಟ್ಟಿ, ಅರ್ಚನಾ ಹೊಳ್ಳ, ನಿಹಾಲ್ ತೌರೋ, ನಿಶಾನ್ ರೈ, ಮೇಘಾ ಕೆ ಅಂಡ್ ಪ್ರಮೋದ್ ನಾಯಕ್. ನೆಟ್ ಆ್ಯಕ್ಚುಲಿ 4 ಡೆಫಿನೆಟ್ ಆದ ಕಮ್ಮಿ ಆಪೇರು ಆಯ್ತಾ ಬೊಕ್ಕ ವಿ ಆರ್ ಡಿಸೈಡಿಂಗ್. ಬಟ್ ಯೂಶ್ವಲಿ ಫಸ್ಟ್ ಎಪಿಸೋಡ್ ಮಾತಾಡಲ ಪದ್ಯ ಪಂಡ್ರೆ ಉಡುಪೇರು ಒಂದು ಆ್ಯಕ್ಚುಲಿ ಇನಿಷಿಯಲ್ ಆಡಿಷನ್ ರೌಂಡ್ ಮಾತಾಡಲ ಪದ್ಯ ಪಂದಿನ ಹಿಡ್ದ ಹತ್ರ ಸಿಲೆಕ್ಷನ್ಸ್ ಫಾಸ್ಟ್ ಅವಡು. ವಿ ಆರ್ ನಾಟ್ ಪುಲ್ಲಿಂಗ್ ಇಟ್ ಟೂ ಲಾಂಗ್, ಸೊ ವಿ ನೀಡ್ ದ ಬೆಸ್ಟ್ ಪಂದ್. ಸೊ ದ ವೀಕೆಸ್ಟ್ ಪಿದಾಯ್ ಪೋಪಿನ ಚಾನ್ಸ್ ಉಂಡು. ಸೊ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ಡೂ ದ ಬೆಸ್ಟ್. ಆಲ್ ದಿ ಬೆಸ್ಟ್.
Namaskar once again. First of all, congratulations to all of you all. Guranna Panlakene Mukul 32 mutta baidar. So that shows that you all have talent, and so I'm sure you must be very happy. This Namma TV Super Singers is going to be one of the most talked about programs, because whatever programs comes in Namma TV, people wait for such kind of programs. So Nikhilna program angla janakulu wait pantu now good singers are going to come. One thing I want to tell you is that you all are sitting here. I don't know what caste you all are from. You all speak Tulu, you all speak Kannada, you all speak Hindi. So we don't select on caste basis. I had got some mails where people had said that caste to select mantar. When people lose out, they start coming on excuses. So please just understand one thing, that as far as I'm concerned and as far as the judges are concerned, they don't know what caste you are. We don't look at caste or anything or relations or friends or nothing of that sort. Nothing of that sort is been done over here. All our programs so far conducted over here is all based on talent only. Another thing which I want to tell you all is, surut judges nakulu ನಾನು ತಯವಾಡಿ ಏರ್ ಎಡ್ಡೆ ಪದ್ದ ಪನ್ಪೇರು ಸೆಲೆಕ್ಟ್ ಪನ್ಪೇರು ಇತ್ತೆ ಸೆಲೆಕ್ಷನ್ ಕ್ಲೋಸ್ ಆನಾಗ ಜನಕ್ಕೂ ಏರ್ ಮಿಸ್ಟೇಕ್ ಮನ್ಪೇರು ತೂಪೇರು ಮೋಸ್ಟ್ಲಿ ಮನಾಗ ಕಾಂಪಿಟೇಷನ್ ಟೈಟ್ ಆನಾಗ ವಿ ಲುಕ್ ಅಟ್ ಮಿಸ್ಟೇಕ್ಸ್ ಏರ್ ಮಿಸ್ಟೇಕ್ ಮನ್ಪೇರು ಆರ್ಯನ್ ಬೇಕಾದ್ರೆ ಬಿಕಾಸ್ ಹೆಣ್ಮ ಜನ ಒಂದು ಜನ ದೆಪ್ಪರ ಮಸ್ತ್ ಈಸಿ ಆಯ್ತು ಸುಲಭ ಆಯ್ತು. ಸೊ ವಿ ವಿಲ್ ಓನ್ಲಿ ಲುಕ್, ಐ ಆಮ್ ಶೂರ್ ದ ಜಡ್ಜಸ್ ವಿಲ್ ಓನ್ಲಿ ಲುಕ್ ಅಟ್ ಮಿಸ್ಟೇಕ್ಸ್. ಏರ್ ಮಿಸ್ಟೇಕ್ ಮಾತ್ರ ಆಗ್ಲಿಕ್ಕೆ ಸುಲಭ ಆಪು ಏರ್ ಎಡ್ಡೆ ಪದ್ದ ನೀವು ಲೆಂಚೆಲ್ಲ ಪಣದ. So you all should be very, very alert and very active, and seriousness should be there. Second thing, please don't give excuses. I find a lot of people saying, "Enke koda exam ittane, and ratre Bangalore itte, ratre batte." That excuse doesn't help. That is only getting sympathy, which I don't like personally. Ikle onji devronji chance korteru. You all have come up to this level, so you all should do your best, and no excuses at all. And if you lose also, because losing is always winning. You keep that in mind. You can lose there. The next time, if you are seriousness about your singing, next time nanla try matte myth bare suru anpon. So losing is always a winning first step towards winning. Keep that in mind. So have a sportsmanship spirit. Support your colleagues. Don't get jealous of each other. Don't say hope she sings back or he should sing back. Support, because you learn from other people also. So when you lose out, Nikul baaki dekul de enan de dettar en enanda Nikulu next time must improve. That is that is the more important part. You should always think that why did I lose out? Go and ask the judges, sir, what a mistake dada and next time improvement poli. So that is called seriousness. So here it is not the question of winning. Here it is more exposure tikun. That is the more important part. And of course, winner is always the best. Winning is always the best thing. But this is a stepping stone for you all. And of course, we have Guru Anna over here, who's a very good music director. And if you all are definitely good, he will definitely like to give all of you a chance. So it is all up to you all, and please enjoy the particular setup we have for you all. This is a very remote place. There's a temple over here. Everything is pure. The air is very nice, and Namma TV team has done a very good job in setting up a good set over here. Anchada nikil nanla banga deppodau. So wish you all the best and have very good sportsmanship, and Jai Hind. Thank you very much. Thank you.